നിങ്ങൾ നോക്കിയിട്ടുള്ളവർ ಬೇರೆ ವಾರ್ತೆ ನಾನು ಅನ್ಸಾರ್ ಇನೋಳಿ ಸುದ್ದಿ ಉಲ್ಲರಿಪು ಮೂತ್ತನೆ ಬೇರೆ ಪೆಟ್ಟನಾಲ್ತೆ ಜಲ್ಸದು ಪರ್ಚಂಡ ಸಹಾಯ ಮಲೆ ಬೇಲೆ ನಡುವೆ ನಡ್ಮತ್ತು ಸಲತ್ ಮೆರವಣಿಗೆ ಮದನಿ ತಂಗಲ ದರ್ಬಾರ್ಲು ಕರಿಯತ್ತೆ ಆಲ್ಮರ್ರೆ ಕೂಡಾಟ 3 ಕಿಲೋಮೀಟರ್ ನಡ್ಮತ್ತು ರಾಜ್ಯದ ಜೆಂಡನೆ ಪ್ರಜೆ ಉಳ್ಳಾಲ ತಾಲೂಕು ಜಮಿಯತುಲ್ ಫಲಾಹರೆ ದರ್ಬಾರ್ ತೊಡಕತ್ತಲೆ ನಡ್ಮತ್ತು ಅಡಿಪೊಲಿಲೇಸ್ ಮೇಲಂಗಡಿ ಪುದಿಯ ಪಲ್ಲಿನ ಮೌಲೂದುಲು ರಹೀಂ ಖಾನ್ ಕೈಕೊಟ್ಟು ಕುಸಿಬಟ್ಟಲು ದರ್ಸರೆ ಮಕ್ಕ ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ಗೆ ಇಸ್ಮಾಯಿಲ್ ಶಾಫಿ ತಲೆಮೂಪ ಹಿರಿಯಂಗಲೆ ಮೇನತ್ ಮುನ್ನಲ್ಕೊಂಡೆತ್ಕಿ ನಾವು ಇಲ್ಮು ಪಡಿಪಾಟಿಯ ಬೇಲೆ ಟೀಚರ್ ಕಲ್ಬು ನೋಡ್ನಿ ಚಮ್ಮನ ಪವರ್ ಸ್ಕೂಲ್ ನನ್ನತ್ತು ಬೇಜಾರ್ ರಿಲೇಸ್ ಅಬ್ಬಕ ಜಲ್ಸ್ ಕಮಿಟಿ ಚಮ್ಮನ ಚಾಕ್ಲೇಟ್ ಓದಿಯಕ್ಕೆ ಖಾಲಿ ಕೈ ಹೋಯ್ತು ಸ್ಪೀಕರ್ ಖಾದರ್ ರಬಿಯುಲ್ ಅವಲ್ ತಿಂಗಳು ಚೊಂದೆಂಗು ಮುಸ್ಲಿಂ ಸಮುದಾಯத்துக்கு ஒரு கொசிர திங்களை திக்கு ಎಂದು ಚೊಂದೆಂಗು ಈ ತಿಂಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರೆ ಪೆತ್ತೆ ತಿಂகளை ತಿಕ್ಕು അങ്ങനെ ತಿಕ್ಕಮತ್ತುಗು ಈ ತಿಂಗಳರೆ 12 ಮಾದತ್ತಂಡು ಎಲ್ಲಾ ಮೊತ್ತಲು ಜಲ್ಸರೆ ಮೆರವಣಿಗೆ ನಡ್ಕು അങ്ങനത്തെ ഒരു ಮೆರವಣಿಗೆ ಉಳ್ಳಾಲ್ತಲು ಬೇರೆ ಬೇರೆ ಮೊತ್ತಲು ನಡೆತು ಇಸ್ಲಾಮಿಕ್ ಕ್ಯಾಲೆಂಡರ್ಲು 3ನೇ ತಿಂಗಳಾಯ ರಬಿಯುಲ್ ಈ ತಿಂಗಳು ಚೊಂದೆಂಗು ಲೋಕ ಮುಸ್ಲಿಂ ರಂಕು ಕೊಸಿರೆ ತಿಂಗಳಾಯಿ ತಿಕ್ಕರು ಅದಲು ಸುನ್ನತ್ ಜಮಾತ್ರೆ ಆಲ್ಮಾರ್ಗು ಕೊಸಿ ಕೆಟ್ಟಿಬೇಕು ಸಾಧ್ಯವೇ ಇಲ್ಲ ಈ ತಿಂಗಳು ಪಾಟು ಪ್ರಸಂಗ ಸಂಭಾಷಣೆ ದಫ್ ಬುರ್ದ ಇಂಗಂತೆ ಪಂಥತೆ ಕೂಡಿ ಪ್ರತಿಭೆ ಕಾಟ್ರೆ ಕೊಸಿ ದರ್ಸರೆ ಮಕ್ಕಳು ಈದ್ ಮಿಲಾದ್ ಕಾರಣತ್ತು ಚೆರ್ದಲೆ ಮೇಲ್ತೆನೆಗೆ ಪತ್ತಿತ್ತು ಉಸ್ತಾದ್ ರಂಗ ಆಲಿಮ್ ರಂಗ 100 ಕನಕ್ರೆ ಆಲ್ಮಾರೆ ಎದುರ್ಲು ಪ್ರತಿಭೆ ಕಾಟೋಗು ಒಂದು ಅವಕಾಶ ಕಿಟ್ಟರು ಮಕ್ಕಳೇ ಪ್ರತಿಭೆ ಮುಟ್ಟತೆ ನೌಕರೆ ಕೊಸಿ ಪೆತ್ತೆಂಕು ಕಿಟ್ಟರು അങ്ങനെ ഇതില് പെണ്ണിങ്ങും ഈ തിങ്ങൾക്ക് ബേന്മായിട്ട് കാത്തോണ്ടിക്കാറ് Prophet Muhammad sallallahu alaihi wasallam lived among his people and taught them of the belief in God. Allah habiba yatangal mel salatu cholu tawfiq terete amin. പ്രിയപ്പെട്ട സുഹൃത്തുക്കളെ അശ്ലീല ചിത്രങ്ങളും പാരസ്യനഗ്നതയുടെ ബോർഡുകളും ഇന്നത്തെ ജീവിതങ്ങളെ മാറ്റിമറിച്ചുകൊണ്ടിരിക്കുന്നു എന്നാലും നമ്മുടെ സ്ത്രീ സമൂഹം സ്ത്രീ സ്വാതന്ത്ര്യം വാദിച്ചുകൊണ്ട് നരകത്തിന്റെ താക്കോൽ സമരം ചെയ്ത് വാങ്ങാൻ മാത്രമാണ് നമ്മുടെ സ്ത്രീ സമൂഹം ಮದೀನದ ಕೋಗಿಲೆ ಹಾಡುವಯಾನೋ ನೀಗಲೇ ಸಂಪೂರ್ಣ ದಿನದೇ ಈದ್ ಮಿಲಾದ್ ರಂಡು ನಡಕ್ರಿ ಮೆರವಣಿಗೆಲು ಬಾಲಕಾರ್ಗು ಜೋಶ್ ಕೊಡ್ಕು ಈ ಅಂಡು ಮಲೆ ಬೆಂದುಂಟಿಂದೆಂಗು ಮೆರವಣಿಗೆ ನಡ್ನರು ಆಯಂ ಕೊರಿಯನ್ ಅರ್ಥಲು ಮಲೆ ನಿಂಡುತ್ತು ಬೇಯಿಲು ಬಂತು ಅರಗಂಟ್ರೆ ಪಿನ್ನೆ ಮಲೆ ಅದರ ಪಿನ್ನೆ ಬೇಯಿಲು ಹಿಂಗನೆ ಬಂದುಂಟೆ ಇಂತು ಇದ್ರೆ ನಡ್ಲು ಈದ್ ಮಿಲಾದ್ ಮೆರವಣಿಗೆ ಚಂದತ್ತು ನಡ್ನರು ಮಿಲಾದು ನಬಿರೆ ಮುನ್ನಲೆ ಬೇರೆ ಬೇರೆ ಜಾಗೆಲು ದರ್ಸರೆ ಮಕ್ಕಳೇ ಪಾಟು ಪ್ರಸಂಗ ನಡ್ನತು ಮಕ್ಕ ಇನಾಮ್ ಎತ್ತುತ್ತು ಪೊಂಚಿರಿಚಾರು ಮೆರವಣಿಗೆ ಪೋಂಡೆ ತೇರುಲು ಸರ್ಬತ್ತು ಜ್ಯೂಸು ಮದಿರ್ತೆ ತೀನಿನ ವ್ಯವಸ್ಥೆ ಇಂತು ಸುನ್ನತ್ ಜಮಾತ್ರೆ ಅಡಿಸ್ಥಾನത്തിൽ ഉള്ള പള്ളിയിൽ മൗലൂദ് സീറണിയുടെ വ്യവസ്ഥ ഉണ്ട് റബീഉൽ അവൽ തിങ്കളരെ 12 എല്ലാ രായത്തിലും ജൽസരെ ಮೆರವಣಿಗೆ നടക്കರು ഉള്ളാല ദർഗത്തെ അടിയിലുള്ള എല്ലാ പള്ളിയുടെ ಮೆರವಣಿಗೆയും ദർഗത്തെ ജാലു ಬಂದು ಎತ್ತರು 7 ಗಂಟೆ ಮೆರವಣಿಗೆಯಲ್ಲಿ ಸ್ಪೀಕರ್ ಖಾದರ್ 3 ಕಿಲೋಮೀಟರ್ ನಡೆದು ದರ್ಗಾಕ್ಕೆ ಬಂತು ಉಡ ಆಲ್ಮಾರ್ ಎದುರು ಮುಂಡಿತು
ലോകത്തെ നേതാവ് മുത്തുനബി തങ്ങളെ പെറ്റനാൾ ജൽസ് ഉള്ളാലത്തിൽ ഭാരി ഗർദിൽ നടന്നത്. ದರ್ಗಾತೆ ಅಡಿಯಲ್ಲಿ ನಡೆದ ಮೆರವಣಿಗೆಗೆ ಕೋಟೆಪುರ ಪಲ್ಲೀರು ವಿಧಾನಸಭೆ ತಲೆಮೂಪ UT ಖಾದರ್ ತೊಡಕ ಕೊಡ್ತಿತ್ತು. അതിരെ പിന്നായാലും മക്ക റായത്തങ്ങളിലോട്ട് ಸೇರಿಟ್ಟು 3 കിലോമീറ്റർ തോന്നും നടന്നിട്ട് ദർഗാത്ത് നടನೆ ಅಕೇರಿಯಲ್ಲೇ ಸಿಲುಕೂಡಿತು. ನಬಿ ತಂಗಲ್ಲೇ ನಡತ ಚೊನ್ನೆ ಫಲಕ ಸಬೂರ ಜೀವನತೆ ನಂಗೆ ಅನುಸರಿಕೊನು ಸಮಾಜ ದೇಶತೆ ಯೋಚಿತ ಬೇನ್ಮಾಯ್ತು ನಲ್ಲ ಸೊರಪನಿ ಎಡ್ಕೊ ಎಲ್ಲರೂ ಮುನ್ನಲ್ ಬರ್ನುಂಟು ಖಾದರ್ ತೆರಿಬಾಟಿತ್ತು. ವಿಶ್ವಪ್ರವಾದಿಯವರ ಸಂದೇಶವು ಪ್ರೀತಿ, ಸೋದರತೆ, ಸಮಾನತೆ, ಕರುಣೆ, ಸೌಹಾರ್ದ ಮತ್ತು ಮಾನವೀಯತೆ ಗುಣದಂತಹ ಸಂದೇಶ ನಮ್ಮ ವ್ಯಕ್ತಿತ್ವವನ್ನು ಇವತ್ತು ಅತ್ಯಂತ ಒಂದು ಸತ್ತದಾಗಿ ಬೆಳೆದಲ್ಲಿರುವಂತ ಅವಕಾಶ ಇವತ್ತು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವದಲ್ಲಿ ಇವತ್ತು ಶಾಂತಿ, ಪ್ರೀತಿ, ಏಕತೆ, ಸೋದರ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮಾಜದಲ್ಲಿ ಇವತ್ತು ಸರ್ವದ ಸಮಾನತೆಯ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಇರುವಂತಹ ಸಂದೇಶವೇ ಬಹುಶಃ ಇವತ್ತು ನಮ್ಗೆಲ್ಲರಿಗೂ ನಮ್ಮ ಉಲೇಮಾಗಳು ಮತ್ತು ನಮ್ಮ ಉಮರಾಗಳು ಇವತ್ತು ಆ ತಂದೆ ವಿಶ್ವಪ್ರವಾದ ಸಂದೇಶ ಒದಗಿಸುವುದು ಕೊಟ್ಟಿದ್ದಾರೆ. ಈ ಸಂದೇಶ ನಾವೆಲ್ಲ ಇವತ್ತು ಪಾಲಿಸಿಕೊಂಡು ಸಮಸ್ತ ನಾಡಿನ ಜನತೆಗೆ ಇವತ್ತು ಅತ್ಯಂತ ನೆಮ್ಮದಿಯ ಸೋದರ ಪ್ರೀತಿಯ ಸಮಾಜ ನಿರ್ಮಾಣ ಆಗಲಿ. ದರ್ಗಾತೆ ತಲೆಮೂಪ BG ಹನೀಫ್ ಆಜರ್ ಪಿನ್ನೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮುಂಡಿಯಾರ್ ಜೀವನ ಚರಿತ್ರೆಯನ್ನು ಒಂದು ಅವಲೋಕಿಸಿದಾಗ ಅವರ ಸ್ನೇಹವು ನಮ್ಮಲ್ಲಿ ಮೈಗೂಡಿಸಲಿ, ಅವರ ಪ್ರೀತಿಯು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಲಿ, ಅವರ ಸ್ವಭಾವವು, ಅವರ ದೈನಂದಿನ ಚಟುವಟಿಕೆಯು ನಮ್ಮ ಜೀವನದಲ್ಲಿ ನಿತ್ಯ ಅಳವಡಿಸಿದರೆ ಮಾತ್ರ ನಾವು ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಉಂಟು. ಅವರು ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವವಿಲ್ಲದೆ ಸರ್ವರನ್ನು ಪ್ರೀತಿಸಿದವರು. ಇಡೀ ವರ್ಲ್ಡ್ನಲ್ಲಿ ಇದು ತುಂಬ ಶುಭಾಶಯ ಸೆಲೆಬ್ರೇಟ್ ಮಾಡ್ತೇವೆ. ನಮ್ಮ ಮಂಗಳೂರು ಸಿಟಿಯಲ್ಲಿ ನಾದಲ್ಲಿ ಕೂಡ ತುಂಬ ಒಂದು ಖುಷಿಯಿಂದ ಇದೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಕೂಡ ಇವತ್ತು ಬಂದಿದ್ದೀವಿ ದಿನಗಳಿಗೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಈ ಹಬ್ಬದಿಂದ ಎಲ್ಲರಿಗೆ ಒಂದು ಸುಖ ಸಿಗಲಿ ಮತ್ತು ಶಾಂತಿ ಸಿಗಲಿ ಮತ್ತು ಎಲ್ಲರ ಒಂದು ಆರೋಗ್ಯ ಚೆನ್ನಾಗಿ ಇರಲಿ ಅಂತ ಆಶಿಸ್ತಾ ನಾನು ಮತ್ತೊಮ್ಮೆ ಸರಿ ಎಲ್ಲರಿಗೆ ಈ ಮುಖಾಂತರದಿಂದ ಕೋಟೆಪುರ ಪಲ್ಲಿರೆ ಬೆಲೆ ಉಸ್ತಾದ್ ಇರ್ಷಾದ್ ಸಕಾಫಿ, ದರ್ಗಾ ಪಲ್ಲಿರೆ ಬೆಲೆ ಉಸ್ತಾದ್ ಇಬ್ರಾಹಿಂ ಸಾದಿ ಪಿನ್ನೆ ಶರಿಯತ್ ಕಾಲೇಜಿನ ಪ್ರಿನ್ಸಿಪಾಲ್ ಅಹಮದ್ ಕುಟ್ಟಿ ಸಕಾಫಿ ದುವಾರ್ನಾರ್, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, DCP ಸಿದ್ಧಾರ್ಥ್, ACP ಧನ್ಯ ನಾಯಕ್, ಉಳ್ಳಾಲ ಸ್ಟೇಷನರಿ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ಕೋಟೆಪುರ ಪಲ್ಲಿರೆ ತಲೆಮುಪ ಅಬ್ಬಾಸ್ ಅಜಾರ್, ದರ್ಗಾತೆ ಜನ್ನಾಮತೆ ತಲೆಮುಪ ಅಶ್ರಫ್ ಅಹಮದ್ ರೈಟ್ವೆ, ಖಜಾಂಜಿ ನಾಜೀಮ್ ಮುಖಚೇರಿ, ಎಡಿಟರ್ ಫಾರೂಕ್ ಕಲ್ಲಾಪು, ಕಾರ್ಯದರ್ಶಿ ಇಸಾಕ್ ಮೇಲಂಗಡಿ, ಪಿರಾಕ್ರೆ ತಲೆಮುಪ ಹಮ್ಜಾ ಹಾಜಾರ್, ಪಿರಾಕ್ರೆ ಜನ್ನಾಮತೆ ತಲೆಮುಪ UK ಮೋನು ಇಸ್ಮಾಯಿಲ್, ಮೆರವಣಿಗೆ ಉಸ್ತುವಾರಿ ಫಾರೂಕ್ ಮುಖಚೇರಿ, ಅಶ್ರಫ್ ಅಕ್ಕರೆಕೆರೆ, ಅಮೀರ್ ಕಲ್ಲಾಪು ಪಿನ್ನ ಅಜೀಜ್ ಕೋಡಿಂಗ್ ಎನ್ನಾರ್. ಜಮಿಯತುಲ್ ಫಲಾಹ್ ಚೊಲ್ರೆವರು ಕಮಿಟಿ ಇತ್ತತೊಲು ದಕ್ಷಿಣ ಕನ್ನಡ ಜಿಲ್ಲೆ ನಿಂತು ಈ ಕಮಿಟಿ ಸಮಾಜತ್ತು ಪಿನ್ನ ಆಲ್ಮಾರ್ಗ್ ಬೆನ್ಮಾಯ್ತು ಬೇರೆ ಬೇರೆ ನಮ್ಮಂತಲು ಸೇವೆ ಹಾಕೊಂಡು ಬಂದರು. ಹಾಗಂತೇವರು ಕಮಿಟಿ ಇಪ್ಪ ಉಳ್ಳಾಲ ತಾಲೂಕುಲುಂಡಾಯರು ಇದ್ರೆ ಸುರೂತೆ ಲೇಸ್ 9 ಕೆರೆ ಟಿಪ್ಪು ಸುಲ್ತಾನ್ ಸ್ಕೂಲ್ ನಡೆಯಿತು. ಜಮಿಯತುಲ್ ಫಲಾ ಉಳ್ಳಾಲ ತಾಲೂಕು ಘಟಕಕ್ಕೆ ಅಬ್ದುಲ್ ನಾಸೀರ್ ಕೊಣಜಕರ್ ತಲೆಮುಪಾಯಿರು,
പുതിയ ഘടകത്തെ തുടക്കത്തിലെ പിന്നെ ഉള്ളാല 9 പേരെ ಟಿಪ್ಪು ಸುಲ್ತಾನ್ ಕಾಲೇಜಿರೆ ಸಹಕಾರದಲ್ಲಿ ಅಮಲ್ ಬಸ್ತಿಗೆ ಎದುರಾಯಿತು ಪಿನ್ನೆ ವಾಹನ ಬುಡಂಬು ಅನುಸರಿಕೊನ ನಿಯಮತೆ ವಿಷಯത്തിൽ ಜಾಗೃತರಾಗಿರುವವರು ಲೇಸ್ ಟಿಪ್ಪು ಸುಲ್ತಾನ್ ಕಾಲೇಜಿರೆ ಹಾಲ್ ನಡೆಯಿತು ಲೇಸಿಲ್ ಸ್ಪೀಕರ್ ಯುಟಿ ಖಾದರ್ ಮುಂಡಿತು ಇಪ್ಪರ್ತಿಗೆ ಅಮಲ್ ಬಸ್ ಯಾರಾಯಂಟುಂಡು ಇದ್ರೆ ತಡೆಯೋಗು ಸ್ಕೂಲು ಕಾಲೇಜಲ್ಲಿ ಲೇಸ್ ಬೇಕಿರೋದು ನಲ್ಲ ವಿಷಯ ಅಂತ ತಿಳಿಪಟ್ಟಿತು. ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಬೇಕು. ಅವತ್ತು ಈ ಸ್ಥಾಪನೆ ಮಾಡಿದ ಉದ್ದೇಶ ಯಾಕೆಂತ ಹೇಳಿದ್ರೆ ಅವತ್ತಿನ ಜನಕ್ಕೆ ಬೇಕಾಗಿಲ್ಲ, ನಿಮ್ಮಂಥ ಮಕ್ಕಳು ದೊಡ್ಡವರಾಗಿ ಬಂದಾಗ ಕೊಡುವಂಥ ಸವಲತ್ತು ಕೊಡಲಿಕ್ಕೆ ನಾವೆಲ್ಲ ತಯಾರಾಗಬೇಕು ಉದ್ದೇಶದಿಂದ ಅವತ್ತು ಮಾಡಿದ ಯೋಜನೆ ಫಲವನ್ನು ನಾವು ಇವತ್ತೆಲ್ಲ ಪಡ್ಕೊಳ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಈಗ ನಾವು ಮಾಡುವಂಥ ಕೆಲಸ ಅದು ಮುಂದೆ ನೀವು ಮಾಡುವಂಥ ಕೆಲಸ ಅದು ನಿಮಗಾಗಿ ಅಥವಾ ನಮಗಾಗಿ ಮಾಡುವಂಥ ಕೆಲಸ ಅಲ್ಲ. ಈ ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ ಭೂಮಿ ಮತ್ತು ಸಮಾಜದಲ್ಲಿ. ಆ ಮಕ್ಕಳು ಹುಟ್ಟಿ ಬರುವಾಗ ಅವರಿಗೆ ಬೇಕಾದಂಥ ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿರುವ ಪ್ರಯತ್ನವೇ ಅದು ನಿಮ್ಮೆಲ್ಲರ ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯದ ಜನಾಂಗದ ಆಲೋಚನೆ ಇಟ್ಟುಕೊಂಡು ತಮ್ಮದೇ ಆದ ಸೇವೆಯನ್ನು ಜಮಿಯತ್ ಫಲ ಇವತ್ತು ಮಾಡ್ತಾ ಇವತ್ತು ಬಂದಿದೆ. ಇವತ್ತು ವರ್ಷ 35 ವರ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲ ರಂಗ ವಿಚಾರದಲ್ಲಿ ಕೂಡ ಪ್ರಯೋಜನ ಆಗುವಂಥ ಕೆಲಸ ಮತ್ತು ಗೌರವ ಬರುವಂಥ ಕೆಲಸ ಅಲ್ಲದೆ ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಬದ್ದ ರೀತಿಯಲ್ಲಿ ಜಮಿಯತುಲ್ ಫಲ ತಮ್ಮ ಕೆಲಸ ಕನ್ನಡಿಸಿಕೊಂಡು ಬಂದಿದ್ರೆ ಇದು ನಮ್ಮ ಸಮಾಜ ಸಮುದಾಯ ಮತ್ತು ಆಸ್ತಿ ಸಂಪತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೇಲ್ತೆನೆರೆ ತಲೆಮೂಪ ಜಮಿಯತುಲ್ ಫಲಾವರಿ ತಲೆಮೂಪ ಆಯೆ ಅಬ್ದುಲ್ ನಾಸೀರ್ ಕೋಣಜಿಕಾರ್ಚ್ ಮುಂಡಿತು ಸಮಾಜತ್ತು ಬೇರ್ಮೆದ್ ಕಿಮ್ಮತ್ತಾಕ್ರೆ ಜಮಿಯತುಲ್ ಫಲಾವ್ ಮುನ್ನಲ್ತೆ ನಾಲ್ಕು ನಲೆನಲ್ಲೇಸ್ಬೇಕ್ರು ಇದಕ್ಕೆ ಎಲ್ಲರೂ ಸಹಕಾರ ಬೇನುಂಟು ಜಂತು. ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಮಾರಕ ಪಿಡುಗು ಏನಿದೆ, ಮಾದಕ ದ್ರವ್ಯದ ಒಂದು ವ್ಯಾಪಕವಾಗಿ ಇವತ್ತು ನಮ್ಮ ಸುತ್ತಮುತ್ತಲು ಹಬ್ಬಿರುವಂಥದ್ದು ನಾವೆಲ್ಲರೂ ತಿಳ್ಕೊಂಡಿರುವಂತಹದ್ದು. ಎಷ್ಟು ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಇದನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಸರ್ಕಾರ ಕೂಡ ಇವತ್ತು ಬಹಳ ಎಚ್ಚೆತ್ತುಕೊಂಡಿದೆ. ಅದರ ಬಗ್ಗೆ ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಈಗಾಗಲೇ ನಮ್ಮ ಶಾಸಕರು ವಿಧಾನಸಭೆ ಅಧ್ಯಕ್ಷರಾದ ಗೌರವಾನ್ವಿತ ಯುಟಿ ಖಾದರ್ ಅವರು ಕೂಡ ಈ ಬಗ್ಗೆ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಇದರ ನಿರ್ಮೂಲನೆ ಆಗಬೇಕಿದ್ರೆ ಅದು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವು ಮೂಡಬೇಕು. ವಿದ್ಯಾರ್ಥಿಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿದಾಗ ಮಾತ್ರ ಇದನ್ನ ನಿರ್ಮೂಲನ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಷ್ಠಿತ ಟಿಪ್ಪು ಸುಲ್ತಾನ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆ ಒಂದು ಮಾರ್ಗದರ್ಶನವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತ ಚಿಂತನೆ ಮಾಡಿದಾಗ ಇದಕ್ಕೆ ಒಬ್ಬ ಸೂಕ್ತ ಸಂಪೂರ್ಣ ವ್ಯಕ್ತಿ ಯಾರು ಅಂತ ನಾವು ಚರ್ಚೆ ಮಾಡಿದಾಗ ಶ್ರೀಮತಿ ಲಿಡಿಯಾ ಮೇಡಮ್ ರವರನ್ನ ನಮ್ಮ KMK ಮಂಜನಾಡಿ ಅವರು ಪ್ರಸ್ತಾಪ ಮಾಡಿದ್ರು. ಲೇಸಲು ಸ್ಪೀಕರ್ ಯುಟಿ ಖಾದರ್ ಪಿನ್ನ ಮಾಸ್ಟರ್ KMK ಮಂಜನಾಡಿ ಚಮ್ಮನ ನಡ್ನುತ್ತು. ಉಳ್ಳಾಲ ಸ್ಟೇಷನ್ SI ಶೀತಲ್ ಪಿನ್ನೆ ಬಜಾಲ್ ಲಿಂಕ್ ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದರ ಆಡಳಿತಾಧಿಕಾರಿ ಲಿಡಿಯಾ ಲೋಬೋ ಜಾಗೃತಿ ಆಕ್ರೆ ವಿಷಯത്തിൽ ಮುಂಡಿಯಾರ್. ಜಮಿಯತುಲ್ ಫಲಾವ್ ಉಡುಪಿ ಪಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ತಲೆಮುಪ್ಪ ಶಾಹುಲ್ ಹಮೀದ್ KK, ಸುರೂತೆ ಕಾರ್ಯದರ್ಶಿ ಕಾಸಿಂ ಬಾರ್ಕೂರ್, ಮೈಕಾಲ ತಾಲೂಕು ಘಟಕತೆ ತಲೆಮುಪ್ಪ ಮೊಹಮ್ಮದ್ ಬಪ್ಪಳಿಕೆ, ಟಿಪ್ಪು ಸುಲ್ತಾನ್ ಕಾಲೇಜಿನ ತಲೆಮುಪ್ಪ ಅಬ್ದುಲ್ ರಹಮಾನ್, ಕಾಲೇಜಿನ ಪ್ರಿನ್ಸಿಪಾಲ್ ಪವಿತ್ರ ರೈ, ಜಮಿಯತುಲ್ ಫಲಾವ್ ತಾಲೂಕಿನ ಪತ್ರಿಕಾ ಕಾರ್ಯದರ್ಶಿ ಅಹಮದ್ ಕುಂಜಿ ಮಾಸ್ಟರ್, ಸಂಘಟನಾ ಕಾರ್ಯದರ್ಶಿ AK ರಹಮಾನ್, ಸದಸ್ಯರಾಯ ಅಬ್ಬಾಸ್ ಉಚ್ಚಿಲ್, ಹಸನ್ ಕುഞ്ഞി, VK ಇಬ್ರಾಹಿಂ, ಇಕ್ಬಾಲ್ ಸಾಮಾನಿಗೆ, ಆಸಿಫ್ ನಡುಪದವ್, ಅಶ್ರಫ್ ಕುರ್ನಾಡು, CM ಶರೀಫ್ ಪಟ್ಟೋರಿ, ರಫೀಕ್ ಕೋಡಿಜಾಲ್, ಅಬ್ದುಲ್ ಖಾದರ್ ಕೋಡಿಜಾಲ್, ನಾಸೀರ್ ಸಾಮಾನಿಗೆ, ಕೋಣಜಿ ಗ್ರೀನ್ ಯು ಸ್ಕೂಲ್ ಸಂಚಾಲಕ ಫರ್ವೀಜ್ ಅಲಿ, ಫಾರಿನ್ ಘಟಕತೆ ಮೂಪ ಮೊಯ್ದೀನ್ ಅಹಮದ್, ಮ್ಯಾನೇಜರ್ ಆದಮ್ ಬ್ಯಾರಿ ಮೇಲ್ತನಲಿದ್ದಾರೆ. ಜಮಿಯತುಲ್ ಫಲಾವರೆ ಸುರೂತೆ ಕಾರ್ಯದರ್ಶಿ ಇಬ್ರಾಹಿಂ ಕೋಡಿಜಾಲ್ ಬಿರ್ನರ್ ಮರ್ಹಬ ಚಂತು, ಜನ್ನಾಮತೆ ತಲೆಮುಪ್ಪ KMK ಮಂಜನಾಡಿ ಸುರೂತೆ ಪಲ್ಕ ಮುಂಡಿತ್ತು. ಖಜಾಂಜಿ MH ಮಲಾರ್ ಮಾಸ್ಟರ್ ನನ್ನಿ ಚಂತು, ಅಬ್ದುಲ್ ರಹಮಾನ್ ಕೋಡಿಯಲ್ ಲೇಸ್ ನಡಪಾಟಿತ್ತು. റബിയുൽ അവൽ തിങ്കളെ മാത 1-2 എല്ലാ പള്ളിയിലും മൗലൂദ് തുടങ്ങുന്നത്. അതേപോലെ ദർഗാത്തി എതിർലുള്ളെ പുതിയ പള്ളി ചൊന്തുള്ളെ മേലങ്കടി മുഹിദ്ദീൻ ജുമാ പള്ളിയിലും എല്ലാ നാളിലും മൗലൂദ് നടന്നുകൊണ്ടിരുന്നത്.
ಈ ಮೌಲೂದುಲು ಹಜ್ ಸಚಿವ ರಹೀಂ ಖಾನ್ ಬಂದಂತು ಅಯಲ್ರ ಮಕ್ಕ ಎಲ್ಲ ಕೈ ಕೊಟ್ಟು ಕೊಸಿಪಟ್ಟಾರು. ಉಳ್ಳಾಲ ದರ್ಗತಿ ಎದುರ್ಲುಲ್ಲೆ ಮೇಲಂಗಡಿ ಪುದಿಯ ಪಲ್ಲಿ ಜೊಂತು ಪೇರೆತ್ತದಾಯಿ ಮುಹಿಯುದ್ದೀನ್ ಪಲ್ಲಿಗೆ ಹಜ್ ಸಚಿವ ರಹೀಂ ಖಾನ್ ಬಂತು ಮೌಲೂದ್ ಲೇಸಲು ದೆಚ್ಚಿತು. أكبر الله أكبر الله أكبر لا إله إلا الله الله أكبر ولله الحمد. ಪಲ್ಲಿರೆ ತಲೆಮುಪ್ಪ ಮುಸ್ತಫಾ ಅಬ್ದುಲ್ಲಾ ಮುಂಡಿತ್ತು ಪುದಿಯ ಪಲ್ಲಿಗೆ 750 ಅವ ಉಂಡು 450 ಮಕ್ಕ ದರ್ಸಗ್ ಬಂಡಾರು. ಪಲ್ಲಿರೆ ಮಿನಾಲ ಮಳೆಗಾಲದಲ್ಲಿ ಜೋರಿತ್ತು ನಿಸ್ಕರಿಕೆಗೂ ಎಡಂಗೆರಾಯಂಟುಂಡು ಖಬರಸ್ಥಾನದ ಅಗರ ಅವನುಂಟು ಸಚಿವರಟ್ಟು ತಿರುಪಾಟಿತ್ತು. ಆದ ಸಮಯದಲ್ಲಿ ನಾನು ಹೇಳಿದೆ, ನನಗೆ ಅಷ್ಟು ದೊಡ್ಡ ಹೇಗೆ ಯೂಟಿಕಾದರ್ ಅವರು ಸ್ಪೀಕರ್ ಆದರು, ಹಾಗೆ ರಹೀಂ ಖಾನ್ ಅವರು ಮಿನಿಸ್ಟರ್ ಆದಲ್ಲಿ ಒಂದು ಕೊಸ್ಸೆಯಲ್ಲಿ ನಾನು ಅವತ್ತೇ ಹೋಗಿ ಅವರನ್ನು ಮೀಟ್ ಆಗಿ ಒಂದು ಸಾಲಲ್ಲಿ ಹಾಕಿ ಬಂದಿದ್ದೇನೆ ಬ್ಯಾಂಗ್ಳೂರಲ್ಲಿ. ಸರ್ ದಯಮಾಡಿ ಏನಂದ್ರೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ನಮ್ಮ ಮಸೀದಿಯಲ್ಲಿ ಮೇಲೆ ಈ ಕಡೆ ಮೇಲೆಯಲ್ಲಿ ಸೋರ್ತಾ ಇದೆ ಸರ್, 2 ಫ್ಲೋರ್ ಇದೆ, ಒಂದು ಹುಬ್ಬ ಅಂತ ದೊಡ್ಡದು ಇದೆ ಸರ್. ಅದರಿಂದ ನಾವು ವರ್ಷದಲ್ಲಿ 1 ಲಕ್ಷ ಖರ್ಚು ಮಾಡ್ತಾ ಇದೆ, ಯಾವ ಕಾರಣದಲ್ಲೂ ಅದು ನಿಲ್ಲುವುದಿಲ್ಲ. ಇಲ್ಲಿ ನಮಾಜ್ ಮಾಡುವ ಇಲ್ಲಿಗೆ ಬಂದು ಬೀಳ್ತದೆ ಸರ್. ಒಂದನೇ ಪಾಯಿಂಟ್ ಅದು ಸರ್. ಅದಕ್ಕೆ ನಿಮ್ಮ ಗೌರ್ಮೆಂಟ್ ಅಲ್ಲಿ ಏನಾದರೂ ವ್ಯವಸ್ಥೆ ಇದ್ರೆ ಒಂದು ಮಾಡಬೇಕು. ಎರಡನೇದು, ನಾನು ನಿಮಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ವಕ್ಫ್ ಬೋರ್ಡ್ ತರಫು ಬೆನ್ಮಯ ವ್ಯವಸ್ಥೆ ಹಾಕಿ ಸಚಿವ ರಹೀಂ ಖಾನ್ ಭರವಸೆ ಕೊಟ್ಟಿದ್ದು. ಅಲ್ಲ ಇಲ್ಲಿ ಕಲಿಸಿದ್ದಾರೆ, ನಿಜವಾಗ್ಲೂ 2 ಕೆಲಸ ಹಿಡಿದ್ದಾರೆ. ಒಂದು ಖಬ್ರಸ್ತಾನ್ದು ಒಂದು ವಾಲ್ ಅಂತ ಹಿಡಿದ್ದಾರೆ, ಅದು ಮಾಡ್ತೇನೆ ಇನ್ಶಾ ಅಲ್ಲಾ. ಮತ್ತೆ ಗುಮ್ಮಜ್, ಯಾಕಂದ್ರೆ ಇದು ವಕ್ಫ್ ಬೋರ್ಡ್ ನಲ್ಲಿ ಇದ್ರು ಮುಸ್ತಫಾ ಬೈ ಒಂದ್ಸಲ ಬೆಂಗಳೂರು ಬರಬೇಕಾಗ್ತದೆ. ಅದು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ಅದು ಎಸ್ಟಿಮೇಟ್ ಎಷ್ಟಾಗ್ತದೆ ಅದು ನೋಡಿ ಎಸ್ಟಿಮೇಟ್ ತಗೊಂಡು ಬಂದ್ರು ಅದು ಅಮೌಂಟ್ ರಿಲೀಸ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಸಮೀರ್ ಅಹಮದ್ ಖಾನ್ ಅವರು ವಕ್ಫ್ ಮಿನಿಸ್ಟರ್ ಇದ್ದಾರೆ, ನನಗೆ ಸುಮಾರು ಸಲ ಹೇಳಿದ್ದಾರೆ, ಏನು ಇರಲಿ ನೀವು ನೀವು ಬಂದ್ಬಿಡಿ ನಾನು ಮಾಡಿಸ್ಕೊಡ್ತೀನಿ ಅಂತ. ಇದು ये अल्लाह का घर है, तो यहाँ पे अल्लाह के घर में जब तक उसका बुलावा नहीं आते फिर ನೀವು ಎಲ್ಲ ಮಕ್ಕಳು ಏನಿದ್ದೀರಿ. ಪಲ್ಲಿರೆ ಪಿರಾಕ್ರೆ ತಲೆಮುಪ್ಪ ಫಾರೂಕ್ ಕುಳ್ಳಾಲ್ ಮುಂಡಿತ್ತು. ಧೀಮಂತ ವ್ಯಕ್ತಿ ಅಂತ ಕಾಣೋದು ಬರೇ ಸಾಮಾನ್ಯರಲ್ಲಿ ಸಾಮಾನ್ಯ. ಉರುಸಿನ ಸಂದರ್ಭದಲ್ಲಿ ಅವರನ್ನು ಮಾತಾಡಲಿಕ್ಕೆ ನಾನು ಹರಸಾಹಸ ಪಟ್ಟಿದ್ದೆ. ಅಷ್ಟೊಂದು ಸರಳ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳ ಗೌರವ ಕೊಡುವಂತಹ ವ್ಯಕ್ತಿ. ನಮ್ಮಲ್ಲಿ ನಂಬಿಕೆ ಇದೆ, ಮಳೆ ಬರುವುದು ಅಲ್ಲಾಹನ ರಹಮತ್ ಅಂತ ಹೇಳುವ. ಬಹುಶಃ ರಹೀಂ ಖಾನ್ ರವರು ಬರುವಾಗ ಆ ರಹಮತ್ತಾದ ಮಳೆ ಕೂಡ ಅವರೊಂದಿಗೆ ಬಂದಿದೆ. ಬೆಲೆ ಉಸ್ತಾದ್ ಮೊಹಮ್ಮದ್ ಅಲಿ ಮದನಿ ದುವಾರ್ನತ್, ಉಸ್ತಾದ್ ಮುಹಿದ್ದೀನ್ ಮುಸ್ಲಿಯಾರ್, ಉಸ್ತಾದ್ ಹಾರಿಸ್ ಸಕಾಫಿ, ಉಸ್ತಾದ್ ಸಿದ್ದೀಕ್ ಜುಹ್ರಿ, ಉಸ್ತಾದ್ ಉಸ್ಮಾನ್ ಮದನಿ, ಉಸ್ತಾದ್ ಇರ್ಫಾನ್ ಮದನಿ, ಅಶ್ರಫ್ ಮುಸ್ಲಿಯಾರ್, ಪಲ್ಲಿರೆ ಕಾರ್ಯದರ್ಶಿ ಅಬ್ದುಲ್ ರಹಮಾನ್, ಖಜಾಂಜಿ ರಶೀದ್ ಮೊಹಮ್ಮದ್, ಜನ್ನಾಮತೆ ತಲೆಮುಪ್ಪ ಕಬೀರ್ ಬುಖಾರಿ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪಿರಾಕ್ರೆ ಜನ್ನಾಮತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಕಮಿಟಿಯ ಸದಸ್ಯರಾಯ ಮೊಹಿದ್ದಿ ಮೊಹಮ್ಮದ್ ಇಂಗೈನಾರ್, ಅಬ್ದುಲ್ ರಹೀಂ ಮುಟ್ಟಿಕಲ್ಲೇಸ್ ನಡಪಾಟಿತ್ತು. ಉಳ್ಳಾಲ್ತಲುಂ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ಚೊಲ್ಲೆದುಕೊಂಡು ಇದು ನಲ್ಲ ಸಮಾಜತ್ತು ಬೇನ್ಮಾಯ್ತು ಮೇನ ತೆಡ್ಕೊಂಡು ಬಂದರು. ಇಪ್ಪ ಈ ಕಮಿಟಿಗೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ತಲೆಮುಪ್ಪಾಯಿರು ಅಲ್ಲಿ ಅಧಿಕಾರ ಎಡ್ತಲ್ಲಿ ಅವರು ಲೇಸ್ ನಡೆದಿತ್ತು. ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ಪುದಿಯ ತಲೆಮುಪ್ಪಾಯಿಟ್ಟು ಸಮಾಜ ಸೇವಕ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಆಯ್ಕೆಯಾಯಿರು. ಬೇರೆ ಬೇರೆ ಸಂಘಟನೆಯಲ್ಲಿ ಎದುರ್ಲು ಕಾನಗು ಕಿಟ್ಟರೆ ಶಾಫಿ ಕೊರೋನಾ ಕಾಲದಲ್ಲಿ ಪಾವತ್ತೆ ಕುಟುಂಬತ್ತು ತೇಡಿತ್ತು ಅವಾವ ಪೋಯ್ತು ಅರಿಸಾಮನ್ ಓದಿ ಹಾಕಿರು. ಇಲ್ಮುಗು ಬೇನ್ಮಾಯ್ತು ಮಕ್ಕಗೆ ಮೊದಲು ಬೂಕ್ರೆ ವ್ಯವಸ್ಥೆ ಹಾಕಿಕೊಂಡು ಬಂದರು.
300 ಗ್ರಾಮത്തിൽ പാവത്തെ ജണ്ട് കൂത്തുമത്തുക്ക് അവക്കെട്ട് പാട്ടി കൊടുത്തു. ടിപ്പു സുൽത്താൻ അഭിമാനിമാരെ വേദിക്കരെ ജില്ലയുടെ തലമുപ്പായിട്ട് രാജ്യത്തിൽ വലിയ പേരെടുത്തു. ഇയാൾക്ക് അധികാര ഒപ്പാട്ട് ലേസ് മാസ്തികെട്ടലുള്ളിലെ ട്രസ്റ്റ് ഓഫീസിൽ നടന്നത്. അധികാര എടുത്ത് ഇസ്മായിൽ ഷാഫി മുണ്ടിത്ത് ಸಮಾಜ ಪಿನ್ನ ದೇಶತ್ತಿಗೆ ಎಂದಾಯಿ ನಲ್ಯಕಾರ ಆಕೋನು ಚೊಲ್ಲುರೆ ನೆಲೆಯಲ್ಲಿ ಹಿರಿಯಂಗ ಟ್ರಸ್ಟ್ ಉಂಡಾಕಿರಾರು. ಅಂಗಲೆಕ್ಕಿ ನಾವು ನೇರ ಹೋಗ್ಬೇನ್ಮಾಯಿಟ್ಟು ಎಲ್ಲರೂ ಒನ್ನಾಯ್ತು ಮೇನತ್ ಹಾಕೊಂಡು ಉಂಟು ವಸಿಯತ್ರೆ ಫಲಕ ಜಂತು. ಉಳ್ಳಾಲ ಸೆಂಟ್ರಲ್ ಕಮಿಟಿಗೆ ಇವತ್ತಿನ ಈ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಹುಶಃ ಅಧ್ಯಕ್ಷ ಎಂದರೆ ಅದು ಒಂದು ಸ್ಥಾನವಲ್ಲ, ಅದು ಆ ಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡಲು ಒಂದು ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಮುಂದಾಲೋಚನೆ ಇಟ್ಟು ನಮ್ಮ ಹಿರಿಯರಾದ ಕುಂಬ್ಳೆ ಅಹಮದ್ ಬಹರ್ ಅವರು ಮತ್ತು ಮುಸ್ತಾಕ್, ಅದೇ ರೀತಿ ಇಕ್ಬಾಲ್ ಸಾಮುಣಿಗೆ ಮತ್ತು ಇಸ್ಮಾಯಿಲ್ ಅಬ್ದುಲ್ ರಹಮಾನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ. ನಾನು ಅವರಿಗೆ ಚಿರ ಋಣಿಯಾಗಿರುತ್ತೇನೆ, ಅಭಾರಿಯಾಗಿರುತ್ತೇನೆ. ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಕೂಡ ಅದಕ್ಕೂ ಕೂಡ ಒಂದು ದೇವರ ಒಂದು ಅನುಗ್ರಹ ಇರಬೇಕು. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಅದು ಕೂಡ ಒಂದು ಪುಣ್ಯದ ಕೆಲಸ ಅಂತ ನನ್ನ ಭಾವನೆ. ಸಾಮಾಜಿಕ ರಂಗದಲ್ಲಿ ನಾವು ತೊಡಗಿ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ಒಂದು ಸಂಘ ಸಂಸ್ಥೆಯಿಂದ ಅದು ನಮಗೆ ಮಾಡಲು ಸಾಧ್ಯ ಎಂದು ನಾನು ಈ ಮೂಲಕ ಹೇಳ್ತೇನೆ. ಟ್ರಸ್ಟ್ ಸುರೂತ್ಯ ಕಾರ್ಯದರ್ಶಿ ಮುಸ್ತಫಾ ಮುಂಡಿತ್ ಇವತ್ತು ವಿಶೇಷವಾದಂಥ ಒಂದು ಸಮಿತಿ ಸದಸ್ಯರನ್ನು ಕರೆದು ಇವತ್ತು ಎಲ್ಲರ ನಮ್ಮ ಕೋರಂ ಪೂರ್ತಿಯಾಗಿ ಎಲ್ಲರ ಸರ್ವಾನುಮತ ಅಭಿಪ್ರಾಯದಿಂದ ಇವತ್ತು ನಮ್ಮ ಮಾಜಿ ಜಾಯಿಂಟ್ ಸೆಕ್ರೆಟರಿ ಆದಂತಹ ಅವರನ್ನು ಇವತ್ತು ನಾವು ಸರ್ವಾನುಮತದಿಂದ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟ ಅವರನ್ನು ಇವತ್ತು ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಪದಾಧಿಕಾರಿಯಾಗಿ ಇಕ್ಬಾಲ್ ಸಾಮಾನಿಗೆ ಅಬ್ದುಲ್ ರಹಮಾನ್ ಪಿನ್ನೆ ಇಸ್ಮಾಯಿಲ್ ಮೇಲ್ತನೆಲಿಂದಾರ್. ಏ ಸ್ಕೂಲ್ ಗಾಯಂಗು നല്ല ಟೀಚರ್ ಮಾಸ್ಟರ್മാർ ಬಂದೆಂಗು ಅದು ಮಕ್ಕಗೆ ಬಾರಿ ഒരു കൊസിലെ ബിസായിത്തിക്ക് അങ്ങനെ മേ പാവൂರು ಸರ್ಕಾರಿ ಸ್ಕೂಲು നല്ല ഒരു ಟೀಚರ್ ಐತಿಂತ ಅಲ್ಲಿ ಐಮ ಬೆಲೆ ಟೀಚರ್ ಐತಿಂತ ಇಮ್ಮ 4.5 ವರ್ಷ ಈ ಸ್ಕೂಲ್ ಮೇನಟ್ ಇರ್ತಿತ್ತು. ಎಲ್ಲ ಮಕ್ಕಗೆ ಪಿರ್ಸತೆ ஒரு ಟೀಚರ್ ಐತಿಂತ ಐಮ ಬೇರೆ ಸ್ಕೂಲ್ಗೆ போயிரு അങ്ങനെ തിക്കുമ്പത്തുಗೂ ಈ ಟೀಚರ್ಗೆ ಕಲ್ಬು ನೊರ್ഞ്ഞ ಚಮ್ಮಂತೆ ಅವ್ರ ಲೇಸ್ ನಡೆಯುತ್ತೆ. ದೀನಿ ಸ್ಥಾಪನೆ ಅದಾದ ದೀನರೆ ಆಲ್ಮಾರ್ಗಾಯಂಗು ಸ್ಕೂಲು ಎಲ್ಲ ದೀನರೆ ಆಲ್ಮಾರ್ಗಾಯ್ತಿಕ್ಕರು ರಾಯത്തിൽ ಅಕಲಿ ಯಾರಾಕು ಬೇನ್ಮೈತ್ಕೋರ್ ಸ್ಕೂಲು അതേപോലെ ദീനി സ്ഥാപന ഇക്കൊണ്ടുണ്ടു മൈക്കാല ವಿಶ್ವವಿದ್ಯಾನಿಲಯത്തെ ಪ್ರೊಫೆಸರ್ ಭೋಜ ಪೂಜಾರಿ ಅಭಿಪ್ರಾಯಪಟ್ಟದ್ದು. ನಮಗೆಲ್ಲ ತಿಳಿದ ಹಾಗೆ ಊರಿಗೆ ಒಂದು ಜ್ಞಾನ ಮಂದಿರ ಮತ್ತೊಂದು ಧ್ಯಾನ ಮಂದಿರ ಅಂತ ಎರಡು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಧ್ಯಾನ ಮಂದಿರ ನಿಮಗೆ ಗೊತ್ತಿದೆ, ಯಾವ ಧರ್ಮ ಇರಲಿ ಯಾವ ಜಾತಿ ಇರಲಿ ನಮ್ಮದೇ ಆದಂಥ ಜ್ಞಾನ ಮಂದಿರ ಅಂತ ಇರ್ತದೆ, ಎಲ್ಲ ಗ್ರಾಮದಲ್ಲಿ ಇರ್ತದೆ. ಅದು ನಮ್ಮ ಸಂಬಂಧ, ನಾವು ಅದರ ಬಗ್ಗೆಯೂ ಸಹ ನಮಗೆ ತಿಳುವಳಿಕೆ ಬೇಕು. ನಾವು ಯಾವ ಧರ್ಮದಲ್ಲಿ ಇದ್ದೇವೆ, ಯಾವ ಆಚಾರವನ್ನು ಮಾಡ್ತಿದ್ದೇವೆ, ಆಚಾರವನ್ನು ಫಾಲೋ ಮಾಡ್ತಿದ್ದೇವೆ, ಅದನ್ನು ಸಹ ನಾವು ಅರ್ತಿರಬೇಕು. ಹಾಗೆಯೇ ಅನ್ಯ ಧರ್ಮೀಯರ ಬಗ್ಗೆ ಸಹ ನಮಗೆ ಸಹಾನುಭೂತಿ, ವಾತ್ಸಲ್ಯ, ಪ್ರೀತಿ ಬೇಕು. ವಿದ್ಯಾರ್ಥಿಗಳಾದ ನೀವು ಅದನ್ನು ತುಂಬ ಅರ್ಥಕೊಳ್ಳಬೇಕು. ಪಾವೂರು ಸ್ಕೂಲ್ ನಡ್ನೆ ಸಸ್ಯ ಶಾಮಲೆ ಆಡಿಯೋ ವಿಡಿಯೋ ರೂಮ್ ತೊಡಕ ಪಿನ್ನ ಬೆಲೆ ಟೀಚರ್ ಚಮ್ಮನ ಕ್ರಲೇಸ್ಗೆ ತೊಡಕ ಕೊಡ್ತಿತ್ತು ಅಲ್ಲಿ ಮುಂಡಿತ್ತು. ಪಾವೂರು ಸ್ಕೂಲ್ 4.5 ವರ್ಷ ಮೇಹನತ್ ಹಾಕಿತ್ತು. ಬೇರೆ ಸ್ಕೂಲ್ಗೂ ಮೇಹನತ್ ಎಡ್ಕೋಪೋಯೆ ಬೆಲೆ ಟೀಚರ್ ಧನಲಕ್ಷ್ಮಿ ಬೋಲಾರಗ್ ಚಮ್ಮನ ನಡ್ನಿತ್ತು. സ്വച്ഛതാ പക്വാടത്തിൽ ഗന്ധ്യ മക്കൾക്ക് ഇനാമോദിയാക്കിയാർ. ടീച്ചർ വിഷയത്തിൽ ആയിഷത്ത് അഫ്ര, നാഫിയ ಆಸ್ಟಿನ್ പിന്നെ ಲತಾ ಮುಂಡಿಯಾರ್. ಸ್ಕೂಲ್ ಕಮಿಟಿಯ ತಲೆಮುಪ್ಪ ಮೊಹಮ್ಮದ್ ಮೋನು ಮೇಲ್ತೆನೆರೆ ತಲೆಮುಪ್ಪ ಆಯ್ತಿಂತ. ಭವ್ಯ ಭಾರತದ ಭಾವಿ ಪ್ರಜೆಗಳು ನೀವು, ಅದಕ್ಕಾಗಿ ನಿಮ್ಮ ಅನ್ನು ಸೇರಿಸಿ ಕೆಲವು ಮಾತುಗಳನ್ನು ನಮ್ಮ ಅತಿಥಿಗಳು ಮಾಡಿದ್ದಾರೆ. ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಭೋಜ ಪೂಜಾರಿಯನ್ನು ಕರೆಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಮೂಲ ಉದ್ದೇಶವೂ ಸಹ ಒಂದು 27 ವರ್ಷಗಳ ಕಾಲ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಕೆಲಸ ಮಾಡಿದಂಥ ನಮ್ಮ ಭೋಜ ಪೂಜಾರಿಯವರು ನಮ್ಮ ತಾಲೂಕಿಗೆ ಅಲ್ಲ, ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪಾವೂರು ಗ್ರಾಮ ಪಂಚಾಯತ್ ತಲೆಮುಪ್ಪ ಅಬ್ದುಲ್ ಮಜೀದ್ ಸಾತ್ಕೋ,
ಸದಸ್ಯರಾಯ ಒಲೇರೆನ್ ಡಿಸೋಜ, ಚಂದ್ರಾವತಿ, ಕೊಣಾಜೆ ಜನಜಾಗೃತಿ ವೇದಿಕೆರೆ ಪಿರಾಕ್ರೆ ತಲೆಮುಪ್ಪ ಶಂಕರಾನಂದ ಎನ್ ಇನವಳ್ಳಿ ಪಿನ್ನೆ ಅಂಗನವಾಡಿ ಟೀಚರ್ ಸರಸ್ವತಿ ಮೇಲ್ತೆನ್ನಲಿನಾರ್. ಬೆಲೆ ಟೀಚರ್ ಶಾಲಿನಿ ಬಿರ್ದರ್ಗ್ ಮರ್ಹಬ ಚೊಂತು, ಟೀಚರ್ ಸೌಮ್ಯ ಇನಾಮ್ ಎಡ್ತಂಗಲೆ ಪೇರು ಓದಿತ್ತು. ಟೀಚರ್ ಶಾಲಿನಿ ನನ್ನಿಜಂತು ವಿದ್ಯಾವತಿ ಲೇಸ್ ನಡಪಾಟಿತ್ತು. ಸ್ವಾತಂತ್ರ್ಯಕ್ಕೆ ಬೇನ್ಮಾಯಿತ್ತು ಪೋರಾಡಿಯೇ ಸುರೂತಿಯವ್ರ ರಾಣಿ ಎತ್ತಿಂತು ರಾಣಿ ಅಬ್ಬಕ್ಕ. ಈಮ ಉಲ್ಲಾಲ್ದವರು ಪೆರಿಮೆ ಇತ್ತುಂಡು. ಈ ಮರೆ ಪೇರ್ಲು ಉಲ್ಲಾಲ್ತಲು ಅಬ್ಬಕ್ಕ ಜಲ್ಸ ಕಮಿಟಿ ಉಂಡಾಕಿತ್ತು. ವರ್ಷದಗೋರ್ಕ ಜಲ್ಸ ಹಾಕಿ ಉಂಟೆ ಬಂದಿರಾರು. ಈ ಕಮಿಟಿಯ ತರಫ್ಲು ಇಯಂಡು ಸ್ಪೀಕರ್ UT ಖಾದರ್ಗೆ ಚಮ್ಮನ ನಡ್ನತ್ತು. ಚಮ್ಮನ ಇರ್ತೆ ಖಾದರ್ അതിലിന്നെ ചോക്ലേറ്റ് ഔടമേ ആൾമാർക്ക് ഓതിയാക്കിട്ട് പോയി. ഉള്ളാല വീരറാണി അബ്ബക്ക ജൽസ് കമ്മിറ്റി പിന്നെ സൗത്ത് കനറ ഫോട്ടോഗ്രാഫർ അസോസിയേഷൻ ഇതിരെ കൂടാട്ടത്തിൽ കുത്താർ വെജിനേഷൻ ഹോട്ടലിലെ ഹാളിൽ സ്പീക്കർ UT ഖാദർക്ക് കൽബുനൊറിഞ്ഞ് ചമ്മന നടന്നത്. ಚಮ್ಮನ ಎತ್ತೆ ಖಾದರ್ ಮುಂಡಿತ್ತು. ಸುನಿಲ್ ಕುಮಾರ್ ಉಸ್ತುವಾರಿ ಸಚಿವ ಆಯತ್ತಿನಪ್ಪ ಬೇರೆ ಬೇರೆ ಜಿಲ್ಲೆರೆ ಉತ್ಸವತ್ತಿಗೆ ನಲ್ಲ ಮೊದಲು ಕೊಟ್ಟುಂಟು. ಆಯಂಗು ನಂಗಲದೇ ಆಯ ಅಬ್ಬಕ್ಕ ಉತ್ಸವತ್ತಿಗೆ ಖಾಲಿ 10 ಲಕ್ಷ ರೂಪಾಯಿ ಮಾತ್ರ ತನ್ನೆದು ಬಾರಿ ಬೇಜಾರೆ ಬಿಸಾಯ್ತಿಂತು ಜಂತು. ಜನರ ಮಧ್ಯೆ ಬೇರೆ ಬೇರೆ ಕಾನೂನು ಕಟ್ಟಪಾಡುಗಳಿದೆ. ಚರ್ಚೆ ಆಯಿತು ರಾತ್ರಿ ಹೊತ್ತು ತಗೊಳ್ಳೋದ ಬೇಡ ಏನಂತೇಳಿ ಚರ್ಚೆ ಮಾಡೋಣ. ನಮ್ಮ ಉನ್ನತ ಮಟ್ಟದ ನಾಯಕರಿಗೆ ಹೇಳಿದೆ, ಸಭಾಧ್ಯಕ್ಷ ಸ್ಥಾನ ನಮಗೇನು ದೊಡ್ಡ ವಿಚಾರ ಅಲ್ಲ, ಅದನ್ನು ನಾವು ತಗೊಳ್ಬೋದು, ನಮಗೆ ಬೇಡದ ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ಜನರ ಮಧ್ಯೆ ಇರೋದ ನಿಕಟ ಸಂಪರ್ಕ ಮತ್ತು ಸಭಾಧ್ಯಕ್ಷ ಸ್ಥಾನ ಯಾವುದಂತ ನೀವು ಕೇಳಿದರೆ ಅದನ್ನು ಜನರ ಮಧ್ಯೆ ಇರೋ ನಿಕಟ ಸಂಪರ್ಕನ ಆಯ್ಕೆ ಮಾಡಿದ ಹೊರತು ನನಗೆ ಸಭಾಧ್ಯಕ್ಷ ಅಲ್ಲ ಅಂತ ಹೇಳಿದ್ದೆ. ಅದಕ್ಕಾಗಿ ಬಹುಶಃ ನಾನು ನಾಳೆ ಅಲ್ಲಿಗೆ ಹೋಗಿದ್ದೇನೆ ಇಲ್ಲಿಗೆ ಹೋಗಿದ್ದೇನೆ ಎಂಬ ಭಾವನೆ ಬರುವಂಥ ಮಾತು ಎಲ್ಲಿಂದ ಕೂಡ ಇವತ್ತು ಬರಬಾರ್ದು. ಮತ್ತು ನಾನು ಹೇಳಿದೆ, ನನ್ನ ಸಭಾಧ್ಯಕ್ಷ ಸ್ಥಾನ ಏನಿದೆ ಅಂತ ಹೇಳಿ ಆ ಪೀಠದಲ್ಲಿ ನಾನು ಕೂತ್ಕೊಂಡು ನಾನು ತೋರಿಸೋದಲ್ಲದೆ ಅದನ್ನು ನಾನು ತಲೆಯಲ್ಲಿ ಹೊಡಿಕೊಂಡು ಎತ್ತುಕೊಂಡು ಹೋಗಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸಭಾಧ್ಯಕ್ಷ ಸ್ಥಾನವನ್ನು ನನ್ನ ತಲೆಯಲ್ಲಿ ಎಂದಿಗೂ ಕೂಡ ಇಲ್ಲ. ನಾನು ಯಾವಾಗ ಪೀಠದಲ್ಲಿ ಕೂತ್ಕೊಂಡಿದ್ದೇನೆ ಆಗ ನನ್ನ ಸಂವಿಧಾನಬದ್ಧವಾದ ಜವಾಬ್ದಾರಿ ಏನಿದೆ, ಬೇರೆ ಸಮಾಧಾನದಲ್ಲಿ ಸಭಾಧ್ಯಕ್ಷನಾಗಿ ನನ್ನ ಕೆಲಸ ಕಾರ್ಯಗಳು ಏನಿದೆ ಅದನ್ನು ನಾನು ಕಾನೂನು ಮತ್ತು ಸಂವಿಧಾನಕ್ಕೆ ಬದ್ಧವಾಗಿ ಅದಕ್ಕೆ ಅಗೌರವ ಬರೋದು ನಡ್ಕೊಂಡು ರೀತಿಯಲ್ಲಿ ಬಹುಶಃ ನನ್ನ ಕೆಲಸ ಕಾರ್ಯಗಳು ತೊಡಿಕೊಂಡು ಹೋಗದೆ ಹೊರತು ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಅಧ್ಯಕ್ಷ ಅಂತ ಹೇಳಿ ಅದನ್ನು ತೋರಿಪಡಿಸುವಂಥ ವ್ಯಕ್ತಿತ್ವ ಖಂಡಿತವಾಗಿ ಹಮ್ಮಿಕೊಳ್ಳಿಕ್ಕೆ ನಾನು ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರೆ ತಲೆಮುಪ್ಪ ಪ್ರವೀಣ್, SCDCC ಬ್ಯಾಂಕ್ ರೇ ನಿರ್ದೇಶಕ ಸದಾಶಿವ ಉಳ್ಳಾಲ್, ಉಳ್ಳಾಲ ನಗರಸಭೆ ಸುರೂತೆ ಅಧಿಕಾರಿ ವಾಣಿ ವಿ ಆಳ್ವ, ಸಮಾಜ ಸೇವಕ ಹೈದರ್ ಪತ್ತಿಪ್ಪಾಡಿ, ಅಬ್ಬಕ್ಕ ಜಲ್ಸ್ ಕಮಿಟಿ ರೇ ಸದಾನಂದ ಬಂಗೇರ, ಆನಂದ ಕೆ ಅಸೈಗೋಳಿ, UP ಆಲಿಯಬ್ಬ, ದೇವಕಿ ಉಳ್ಳಾಲ್ പിന്നെ ഉള്ളാല നഗരസഭೆ സദസ്യായി സ്വപ്ന മേൽത്തെന്നലിനാർ. അബ്ബക്ക ജൽസ് കമ്മിറ്റിയുടെ തലമുപ്പ ദിനകർ ഉള്ളാൽ ബിർദർ മർഹബ ചൊಂತು. ಜಯರಾಮ್ ಶೆಟ್ಟಿ ಸುರೂತೆ ಪಲ್ಕಮುಂಡಿತ್ತು. ಸುರೂತೆ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಲೇಸ್ ನಡಪಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಒಡೆಗ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇತು ಬಂಡ 10 ನೋಕೆಂಟಿಕರು ನಂಗಲೆ ನಿಂಗಲೆ ಪಿಸತ್ತೆ ಚಾನಲ್ ಪಸಕೊರಲ್.